ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ನನ್ನ ನೆಚ್ಚಿನ ಸ್ಪಂದನ ವಾಹಿನಿಯ ವೀಕ್ಷಕರೇ ನಮಸ್ಕಾರ. ಇದು ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮ. ಸ್ಥಳೀಯ ಪ್ರತಿಭೆಗಳ ಪ್ರತಿಭಾಲೋಕದ ಅನಾವರಣ ಹಾಗೂ ಅವರ ಸಾಧನೆಯ ಬಗ್ಗೆ ಒಂದಿಷ್ಟು ಮಾತುಕತೆ ಹರಟೆ ಈ ನಮ್ಮ ಕಾರ್ಯಕ್ರಮದಲ್ಲಿ ಈ ದಿನ ನಮ್ಮ ಜೊತೆಗಿದ್ದಾರೆ ನಾಟ್ಯ ಮಯೂರಿ, ನಮ್ಮೂರ ಜಾಣೆ, ನಮ್ಮೂರಿನ ಹೆಮ್ಮೆ ರಕ್ಷಾ ಶಣೆ ಅವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ರಕ್ಷಾ ಶಣೆ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ನಿಮ್ಮನ್ನು ನೋಡಿ ಬಹಳಷ್ಟು ಖುಷಿ ಆಗ್ತಾ ಇದೆ. ಪರೀಕ್ಷೆಯನ್ನು ಮುಗಿಸಿ ಬಂದಿದ್ದೀರಾ ನೀವು. ಕರೆಂಟಾಗಿ ನಿಮಗೆ ಯಾವ ಫೀಲಿಂಗ್ ಬರ್ತಾ ಇದೆ? ಖುಷಿ ಆಗ್ತಾ ಇದೆ ಇಲ್ಲಿ ಬಂದು ಮಾತಾಡಲಿಕ್ಕೆ ನಿಮ್ಮ ಹತ್ರ. ಓಕೆ, ಅಂದರೆ ಈ ನೃತ್ಯ ಅನ್ನೋದು ಎಲ್ಲರಿಗೆ ಒಲಿಯುವಂತಹ ವಿದ್ಯೆ ಅಲ್ಲ. ಅದು ತುಂಬ ಅಂದರೆ ಸರಸ್ವತಿಯನ್ನು ಪ್ರೀತಿಸುವವರಿಗೆ ಮಾತ್ರ ಒಲಿಯುವಂಥದ್ದು. ಅದು ಕೂಡ ನೀವು ಭರತನಾಟ್ಯ ಕ್ಷೇತ್ರವನ್ನು ಆರಿಸಿಕೊಂಡಿದ್ದೀರಿ. ಎಷ್ಟನೇ ತರಗತಿಯಲ್ಲಿ ನೀವು ಭರತನಾಟ್ಯ ನೃತ್ಯವನ್ನು ಕಲಿತೀರಾ? ಯಾರ ಮುಖಾಂತರ? ನಾನು ಭರತನಾಟ್ಯ ಕಲಿಕೆ ಸ್ಟಾರ್ಟ್ ಮಾಡಿದ್ದು ನಾನು 2nd ಸ್ಟ್ಯಾಂಡರ್ಡಲ್ಲಿದ್ದಾಗ. ಆವಾಗ ನನ್ನ ಗುರುಗಳ ಹೆಸರು ವಿದುಷಿ ಶ್ರೀಮತಿ ಯಶಾ ರಾಮಕೃಷ್ಣ ಅಂತ, ಹೆಜ್ಜೆಗೆಜ್ಜೆ. ಆವಾಗ ಸ್ಟಾರ್ಟ್ ಮಾಡಿದ್ದು ಕಲಿಲಿಕ್ಕೆ. ಓಕೆ, ಅಂದರೆ ಒಂದು ಭರತನಾಟ್ಯ ಅಂದಾಕ್ಷಣ ಅದರಲ್ಲಿ ಒಂದು ಸ್ಟೆಪ್ಸ್ ಇದೆ. ಅಂದರೆ ಪ್ರೀ ವಿದ್ವತ್ ಆಗಿರ್ಬೋದು, ವಿದ್ವತ್, ಒಂದು ಜೂನಿಯರ್ ಭರತನಾಟ್ಯ ಪರೀಕ್ಷೆ ಅಂತ ಇರ್ತದೆ. ನೀವಂತೂ ಪ್ರೀ ವಿದ್ವತ್ ಮಾಡಿದ್ದೀನಿ ಅಂತ ಗೊತ್ತಾಗಿದೆ ನನಗೆ. ಪರೀಕ್ಷೆಗಳು ಯಾವ ರೀತಿ ಇರ್ತವೆ? ನೀವು ಯಾವ ರೀತಿ ತಯಾರಿ ಮಾಡ್ತೀರಾ? ನಮ್ಮ ಟೀಚರ್ ನಮಗೆ ಫುಲ್ ಸಪೋರ್ಟ್ ಮಾಡ್ತಾರೆ, ಫುಲ್ ಕಲಿಸ್ತಾರೆ, ಮೊದಲಿಗೆ ರೆಡಿ ಮಾಡಿರ್ತಾರೆ. ಮತ್ತು ಪರೀಕ್ಷೆ ಬಂದಾಗ ಅವ್ರು ನಮಗೆ ಕ್ಲಾಸಲ್ಲಿ ಎಕ್ಸಾಮ್ಸ್ ಎಲ್ಲ ತೊಗೊಳ್ತಾರೆ. ಮತ್ತು ಎಕ್ಸಾಮ್ಸ್ ಆಗ್ತದೆ. ಅಲ್ಲಿ ಹೋದ ಮೇಲೆ ಅಲ್ಲಿ 3 ಜನ ಜಡ್ಜಸ್ ಇರ್ತಾರೆ, ಅಂದರೆ ಎಕ್ಸಾಮಿನರ್ಸ್ ಇರ್ತಾರೆ. ಅವ್ರ ಎಕ್ಸಾಮಿನರ್ಸ್ ನಾವು ಡ್ಯಾನ್ಸ್ ಮಾಡಿ ತೋರಿಸ್ಬೇಕು ಅವರಿಗೆ. ನಮಗೆ ಹಾಡಿಸ್ತಾರೆ, ಡ್ಯಾನ್ಸ್ ಮಾಡಿಸ್ತಾರೆ, ಕ್ವಶನ್ಸ್ ಕೇಳಿಸ್ತಾರೆ. ನಮ್ಮ ಹತ್ರ ಬುಕ್ ಉಂಟು, ಆ ಬುಕ್ ನೋಡಿ ನಾವು ಓದ್ಕೊಂಡು ಬರಬೇಕು ಆ ಎಕ್ಸಾಮಿಗೆ. ಓಕೆ, ಈ ಭರತನಾಟ್ಯದವರ ಅಂದಾಕ್ಷಣ ನವರಸಗಳನ್ನು ತಿಳ್ಕೊಂಡಿರ್ತಾರೆ ಅಂತ ಒಂದು ಅಭಿಪ್ರಾಯ. ಅಂದರೆ ನಾಟಕ ಕ್ಷೇತ್ರಕ್ಕೆ ಸ್ವಲ್ಪ ಹತ್ತಿರದವರು ಅಂತ. ನೀವು ಕೂಡ ನವರಸಗಳನ್ನು ಕಲ್ತಿದ್ದೀರಾ ನನ್ನ ಪ್ರಕಾರ. ಮುದ್ರೆಗಳು, ನವರಸ, ಅದರ ಬಗ್ಗೆ ಏನು ಹೇಳ್ತೀರಾ? ನವರಸ ಕಲಿತಾ ಇದ್ದೇನೆ. ಇನ್ನೂ ಸಹ ತುಂಬ ಕಲೀಲಿಕ್ಕೆ ಬಾಕಿ ಉಂಟು. ಅದು ಒಳಗಿಂದ ಬರಬೇಕಲ್ಲ ರಸ, ಅಂದರೆ ಅಭಿನಯ ಬರಬೇಕು, ಫುಲ್ ಸ್ಟೋರೀಸ್ ಎಲ್ಲ ಬರಬೇಕು. ಸೊ ನವರಸ ಆಗ್ತಾ ಉಂಟು. ಮುದ್ರೆ ನಮಗೆ ಸಣ್ಣದಿಂದವೇ ಕಲಿಸ್ತಾರೆ, ಮುದ್ರೆಯಿಂದವೇ ಸ್ಟಾರ್ಟ್ ಮಾಡಿಸೋದು ಕ್ಲಾಸ್ ಮಾಡಲಿಕ್ಕೆ. ಓಕೆ, ನಿಮ್ಮ ಗುರುಗಳು ಯಾರು? ಈ ಭರತನಾಟ್ಯ ಕಲಿಸುವಂತಹ ಗುರುಗಳು ಯಾರು? ಅವರ ಬಗ್ಗೆ ಏನಾದರೂ ಹೇಳಿ. ನನ್ನ ಗುರುಗಳ ಹೆಸರು ವಿದುಷಿ ಶ್ರೀಮತಿ ಯಶಾ ರಾಮಕೃಷ್ಣ ಅಂತ. ಅವರು ತುಂಬ ವರ್ಷ ಆಯಿತು ಡ್ಯಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡಿ. ಅವರು ಫಸ್ಟ್ ಮಣಿಪಾಲಲ್ಲಿ ಕ್ಲಾಸ್ ಮಾಡ್ತಿದ್ರು. ಮತ್ತು ಉಡುಪಿಗೆ ಬಂದರು. ಆ ಉಡುಪಿಗೆ ನಮ್ಮ ಮನೆ ಹತ್ರ ಅವರ ಮನೆ. ಸೊ ನಾನು ಅಲ್ಲೇ ಸೇರಿದೆ. ಸೊ ಆವಾಗ ಅವರು ತುಂಬ ಸಪೋರ್ಟ್ ಮಾಡ್ತಾರೆ. ನಮ್ಮ ಟೀಚರ್ ಎಲ್ಲದಕ್ಕೂ, ಯಾವುದಕ್ಕೂ ಸಹ ಬೇಡ ಅಂತ ಹೇಳೋದಿಲ್ಲ. ನೀವು ಕಲಿತಂಥ ವಿದ್ಯೆ ಭರತನಾಟ್ಯವನ್ನು ಮೊದಲ ಬಾರಿ ಎಲ್ಲಿ ಪ್ರದರ್ಶನ ಮಾಡ್ತೀರಾ? ನಾ ಫಸ್ಟ್ ಪರ್ಫಾರ್ಮೆನ್ಸ್ ಇದ್ದದ್ದು ಉಡುಪಿ ಉತ್ಸವದಲ್ಲಿ. ನಾನು 2nd ಸ್ಟ್ಯಾಂಡರ್ಡಲ್ಲೇ ಇದ್ದೆ. ಆವಾಗ ಹೋದ ಕೂಡಲೇ ಪರ್ಫಾರ್ಮೆನ್ಸ್ ಸಿಕ್ಕಿತ್ತು. ಆವಾಗ ಒಂದು ಭರತನಾಟ್ಯ ಮಾಡಿದ್ದು, ಮತ್ತು ಫೋಕ್ ಡ್ಯಾನ್ಸಸ್ ಇತ್ತು ಮಾಡಲಿಕ್ಕೆ. ಅದರ ನೆನಪಿದ್ದ ಪ್ರಕಾರ ಕಾಡಿದ್ದು ಮನುಷ್ಯರ ಡ್ಯಾನ್ಸ್ ಮಾಡಿದ್ವಿ. ಫುಲ್ ಮೇಕಪ್ ಎಲ್ಲ ಮಾಡಿಕೊಂಡು, ಡ್ರೆಸ್ಸಿಂಗ್, ಮಣಿದು ಸರ ಎಲ್ಲ ಹಾಕೊಂಡು ಮಾಡಿದಾಗ ನಂಗೆ ಅದರಲ್ಲಿ ಸಹ ಇಂಟ್ರೆಸ್ಟ್ ಹೋಯಿತು. ಅಂದರೆ ಇಂಟ್ರೆಸ್ಟ್ ಇತ್ತು. ಸೊ ಭರತನಾಟ್ಯಕ್ಕೆ ನಾನು ಫೋಕ್ ಡ್ಯಾನ್ಸಸ್ ಸಹ ಮಾಡ್ತೆ. ಓಕೆ, ಈ ಭರತನಾಟ್ಯ ಅನ್ನೋದೊಂದು ಕ್ಲಾಸಿಕ್ ಡ್ಯಾನ್ಸ್. ಅದು ದೇವಸ್ಥಾನದಲ್ಲಿ ಆಗಿರ್ಬೋದು, ಒಂದು ಧಾರ್ಮಿಕ ಕ್ಷೇತ್ರಗಳಲ್ಲಿ ಮಾಡಲಿಕ್ಕೆ ಅವಕಾಶ ಸಿಗ್ತದೆ. ನೀವು ಯಾವ ಧಾರ್ಮಿಕ ಕ್ಷೇತ್ರದಲ್ಲಿ ನೃತ್ಯವನ್ನು ಮಾಡಿದ್ದೀರಿ? ಮತ್ತು ಯಾರಾದರೂ ಧಾರ್ಮಿಕ ವ್ಯಕ್ತಿಗಳನ್ನು ಭೇಟಿಯಾಗಿದ್ದೀರಾ? ಅಂದರೆ ನಾವು ಜಾಸ್ತಿ ಪರ್ಫಾರ್ಮೆನ್ಸ್ ಕೊಟ್ಟದಂದರೆ ಕೃಷ್ಣ ಮಠದಲ್ಲಿ. ಸೊ ಎಲ್ಲ ಸ್ವಾಮಿಗಳ ಎದುರಿಗೆ ತುಂಬ ಸಲ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೇವೆ. ಮತ್ತು ಕೊಟ್ಟದಂದರೆ ತುಂಬ ದೇವಸ್ಥಾನದಲ್ಲಿ ಕೊಟ್ಟಿದ್ದೇವೆ. ಗಣೇಶ ಚತುರ್ಥಿ ಇರ್ಬೋದು, ಕೃಷ್ಣಾಷ್ಟಮಿ, ಹಾಗೆ ಬೇರೆ ಬೇರೆ ದಿನ ನವರಾತ್ರಿಗೆ ಹಾಗೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೇವೆ. ಓಕೆ, ಈ ಕಾಂಪಿಟೇಷನ್ ಅನ್ನೋದು ಇರ್ತದೆ. ಈ ಭರತನಾಟ್ಯ ಕ್ಷೇತ್ರ ನೀವು ಯಾವುದಾದ್ರು ಕಾಂಪಿಟೇಷನ್ಗೆ ಹೋಗಿದ್ದೀರಾ? ಅಲ್ಲಿಯ ರೆಸ್ಪಾನ್ಸ್ ಹೇಗಿತ್ತು? ಒಂದು ಏನಾದರೂ ಪ್ರೈಸ್? ನಾನು ಸೋಲೋ ಪರ್ಫಾರ್ಮೆನ್ಸ್ ಅಂತ ಕೊಡಲಿಲ್ಲ. ನಾನು ಸ್ಕೂಲಲ್ಲಿದ್ದಾಗ ಪ್ರತಿಭಾ ಕಾರಂಜಿ ಅಂತ ಇರ್ತಿತ್ತಲ್ಲ, ಅಲ್ಲಿ ಹೋಗಿದ್ದೆ. ಗ್ರೂಪ್ ಪರ್ಫಾರ್ಮೆನ್ಸ್, ಅದು ನಾನೇ ಗ್ರೂಪ್ ಸೆಟ್ ಮಾಡಿಕೊಂಡು ಹೋದದ್ದು. ನಾವಲ್ಲಿ ಡ್ಯಾನ್ಸ್ ಮಾಡಿದ್ವಿ. ಅವರಿಗೆಲ್ಲರಿಗೆ ಇಷ್ಟ ಆಗಿತ್ತು ಡ್ಯಾನ್ಸ್. ಪ್ರೈಸ್ ಸಿಗಲಿಲ್ಲ, ಬಟ್ ಎಲ್ಲರಿಗೆ ಇಷ್ಟ ಆಯ್ತಲ್ಲ, ಅದು ಖುಷಿ ಆಯಿತು ನೋಡಿ. ಮತ್ತು ಕಾಂಪಿಟೇಷನ್ ಅಂದರೆ ನಾವು ಕೊರೋನಾ ಟೈಮಿಗೆ ಸ್ಪಂದನದ ನವರಾತ್ರಿಗೆ ಆನ್ಲೈನ್ ವಿಡಿಯೋ ಕಳಿಸಿ ಮಾಡಿಸಿ ಅಂತ ಹೇಳಿದಾಗ ನಾವು ಪರ್ಫಾರ್ಮ್ ಮಾಡಿದ್ವಿ. ಅಲ್ಲಿ ಪ್ರೈಸ್ ಸಿಕ್ಕಿತ್ತು ನಮಗೆ, ಬಂದಿದ್ವಿ ನಾವು. ಓಕೆ, ನೃತ್ಯಗಳಲ್ಲಿ ಬಹಳಷ್ಟು ಪ್ರಕಾರಗಳಿವೆ. ನೀವು ಯಾಕೆ ಭರತನಾಟ್ಯವನ್ನೇ ಆರಿಸಿಕೊಂಡ್ರಿ? ಆ್ಯಕ್ಚುಲಿ ನಾನು ಆರಿಸಿದಂತ ಅಲ್ಲ ಅದು. ನಾನು ಸಣ್ಣದಿದ್ದಾಗ ಕನ್ನಡಿಯದವ್ರು ನಿಂತು ಡ್ಯಾನ್ಸ್ ಮಾಡ್ತಾ ಇದ್ದೆ ಅಂತ ನನಗೆ ಡ್ಯಾನ್ಸ್ ಕ್ಲಾಸಿಗೆ ಹಾಕಬೇಕಂತ ಪ್ಲ್ಯಾನ್ ಮಾಡಿದರು.
ಸೊ ಅಲ್ಲಿ ಹತ್ತಿರದಲ್ಲಿ ಚಿಕ್ಕಪ್ಪ ಹೇಳಿದರು ನಮ್ಮ ಟೀಚರ್ ಇದ್ದಾರೆ ಅವ್ರ ಹತ್ರ ಹಾಕಿ ಅಂತ. ಅಲ್ಲಿ ಹಾಕ್ಸಿದ್ರು. ಮತ್ತು ಭರತನಾಟ್ಯ ಕ್ಲಾಸ್ ಆಗಿತ್ತು. ಅಲ್ಲಿಂದ ಭರತನಾಟ್ಯ ಅಂದರೆ ಇಷ್ಟ ನಂಗೆ ಮಾಡೋದು. ಓಕೆ, ಭರತನಾಟ್ಯ ಬಿಟ್ಟು ಬೇರೆ ಯಾವ ನೃತ್ಯ ಪ್ರಕಾರಗಳನ್ನು ನೀವು ಮಾಡ್ತೀರಾ? ನಾ ಬೇರೆ ಯಾವ್ದು ಸಹ ಮಾಡೋದಿಲ್ಲ, ಭರತನಾಟ್ಯ ಮೇಯ್ನ್. ಮತ್ತು ಮಾಡಿಸಿದ್ರೆ ಫೋಕ್ ಡ್ಯಾನ್ಸಸ್ ಮಾಡ್ತೆ, ಸೆಮಿ ಕ್ಲಾಸಿಕಲ್ ಡ್ಯಾನ್ಸ್. ಓಕೆ, ನೀವು ಫೋಕ್ ಡ್ಯಾನ್ಸ್ ಹೇಳ್ತೀರಿ, ಪ್ರತಿಯೊಂದಕ್ಕೆ ಏನಾದರೂ ಒಂದು ವ್ಯತ್ಯಾಸ ಇದ್ದೇ ಇರ್ತದೆ. ಈ ಭರತನಾಟ್ಯ ಮತ್ತು ಫೋಕ್ ಡ್ಯಾನ್ಸ್ ಅಂದಾಗ ಯಾವುದು ವ್ಯತ್ಯಾಸ ಬರ್ತದೆ ಅದರಲ್ಲಿ? ಭರತನಾಟ್ಯ ಅಂದರೆ ಫುಲ್ ಬಾಡಿ ಪೋಸ್ಚರ್ಸ್ ಕರೆಕ್ಟ್ ಇರಬೇಕು, ಮತ್ತು ಕೆಲವು ರೂಲ್ಸ್ ಎಲ್ಲ ಫಾಲೋ ಮಾಡಲಿಕ್ಕೆ ಇರ್ತದೆ, ಆ ಪದ್ಧತಿ ಒಳಗೆ ಇರಬೇಕು. ಫೋಕ್ ಡ್ಯಾನ್ಸಲ್ಲಿ ಸಹ ಅವರ ಪದ್ಧತಿ ಇರ್ತದೆ, ಲೈಕ್ ರೀಜನಿಗೆ ಪ್ರಕಾರ ಆಗಿ ಪದ್ಧತಿ ಇರ್ತದೆ. ಸೊ ಅದಕ್ಕೆ ವೇಷಭೂಷಣ ಚೇಂಜ್ ಇರ್ತದೆ. ಸೊ ಬೇರೆ ಬೇರೆ ಕಾಸ್ಟ್ಯೂಮ್ಸ್ ಹಾಕ್ಕೊಂಡು ಮೇಕಪ್ ಎಲ್ಲ ಬೇರೆ ಬೇರೆ ಇರ್ತದೆ. ಹಾಗೆ ಡ್ಯಾನ್ಸ್ ಮಾಡಲಿಕ್ಕೆ ಬೇರೆ ಬೇರೆ ಸಾಂಗ್, ಬೇರೆ ಬೇರೆ ಭಾಷೆದ್ದೆಲ್ಲ ಸಾಂಗ್ ಎಲ್ಲ ಇರ್ತದೆ. ಹಾಗೆ ಡ್ಯಾನ್ಸ್, ಅದು ಡಿಫ್ರೆನ್ಸ್ ಅದರದ್ದು. ಸ್ಪಂದನ ವಾಹಿನಿಯ ವೀಕ್ಷಕರೇ, ನಮ್ಮೂರಿನ ಜಾಣೆ ರಕ್ಷಯ್ ಶೆಣೈ ಅವರ ಒಂದಿಷ್ಟು ಭರತನಾಟ್ಯದ ತುಣುಕುಗಳು ನಿಮ್ಮ ಮುಂದೆ.
ಈ ಭರತನಾಟ್ಯ ಆಗಿರ್ಬೋದು, ಫೋಕ್ ಡ್ಯಾನ್ಸಿಗೆ ಸಂಬಂಧಪಟ್ಟ ವಸ್ತ್ರ ವಿನ್ಯಾಸಗಳು ಹೇಗಿರ್ತವೆ? ಅಂದರೆ ಕಾಸ್ಟ್ಯೂಮ್ಸ್ ಎಲ್ಲ, ಮೇಕಪ್ ಎಲ್ಲ ಯಾವ ರೀತಿ ಇರ್ತದೆ? ಭರತನಾಟ್ಯದ ಎಲ್ಲರೂ ನೋಡಿರ್ತಾರೆ ನಾರ್ಮಲ್ ಆಗಿ, ಕಾಸ್ಟ್ಯೂಮ್ ಈಗ ಸ್ಟಿಚ್ಡ್ ಕಾಸ್ಟ್ಯೂಮ್ ಆಗಿದೆ ಎಲ್ಲ ಕಡೆ. ಮತ್ತು ಫೋಕ್ ಡ್ಯಾನ್ಸಲ್ಲಿ ಅದೇ ಹೇಳಿದೆಲ್ಲ, ಡ್ಯಾನ್ಸಿಗೆ ಯಾವ ರೀಜನಿಗೆ ತಕ್ಕಂತೆ ಅವರು ಜನರು ಮಾಡ್ತಾರೆ, ಅವರು ಅದು ಆಚಾರ ವಿಚಾರ ಅದೆಲ್ಲ ತೊಡಗಿಸಿ ಅವರು ಅದು ಕಾಸ್ಟ್ಯೂಮ್ಸನ್ನು ಮಾಡಿರ್ತಾರೆ. ಸೊ ಅಂಥದ್ದೇ ಕಾಸ್ಟ್ಯೂಮ್ಸನ್ನು ಅಡಾಪ್ಟ್ ಮಾಡಿ ನಾವು ಡ್ಯಾನ್ಸ್ ಮಾಡೋದು. ಓಕೆ, ನೀವು ಹೇಳುವಾಗ ಹೇಳಿದ್ರಿ, ನಾನು ಕನ್ನಡಿಯ ಮುಂದೆ ನೃತ್ಯವನ್ನು ಮಾಡ್ತಾ ಇದ್ದೆ, ಅದನ್ನು ನೋಡಿ ನನ್ನ ತಂದೆ ತಾಯಿಯವರು ನನ್ನ ನೃತ್ಯ ಕ್ಲಾಸಿಗೆ ಹಾಕಿದರು ಅಂತ ಹೇಳಿದರು. ನಿಮ್ಮ ತಂದೆ ತಾಯಿ ನಿಮಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ? ತುಂಬ ನಾನದು ಅಪ್ಪ ಅಂದರೆ ನಂಗೆ ಮೊನ್ನೆ ಡ್ಯಾನ್ಸ್ ಎಕ್ಸಾಮ್ ಪ್ರೀ ವಿದ್ವತ್ ಎಕ್ಸಾಮ್ ಬರೆದೆ ಅಂತ ಹೇಳಿದ್ದೆಲ್ಲ, ಆವಾಗ ನನಗೆ ಕಾಲೇಜಲ್ಲಿ ಇಂಟರ್ನಲ್ ಎಕ್ಸಾಮ್ ಇತ್ತು. ಸೊ ನಾನು ಇಂಟರ್ನಲ್ ಎಕ್ಸಾಮ್ ನಂಗೆ ಬೆಳಗೊಂದು ಮಧ್ಯಾಹ್ನ ಒಂದಿತ್ತು. ಮಧ್ಯಾಹ್ನದ್ದು 2 ಗಂಟೆಗೆ ಎಕ್ಸಾಮ್ ಮುಗೀತು. ಆ್ಯಕ್ಚುಲಿ ನಂಗೆ 3 ಗಂಟೆಗಲ್ಲಿ ಎಕ್ಸಾಮ್, ಪ್ರಾಕ್ಟಿಕಲ್ ಎಕ್ಸಾಮ್ ಡ್ಯಾನ್ಸ್. ಸೊ ಅಪ್ಪ ನಂಗೆ ಹೊರಗೆ ಬಂದು ಕಾಯ್ತಾ ಇದ್ರು ನಂಗೆ ಕರ್ಕೊಂಡು ಹೋಗ್ಲಿಕ್ಕಂತ ಡ್ಯಾನ್ಸ್ ಎಕ್ಸಾಮಿಗೆ. ನಾವು ಕಾಲೇಜ್ ಎದುರು ನಿಂತಿದ್ರು ಕರ್ಕೊಂಡು ಹೋಗಲಿಕ್ಕೆ. ಸೊ ಹಾಗೆ ತುಂಬ ಸಪೋರ್ಟ್ ಮಾಡ್ತಾರೆ, ಎಲ್ಲ ಪ್ರೋಗ್ರಾಮ್ಸ್ ಎಲ್ಲ ನೋಡಲಿಕ್ಕೆ ಬರ್ತಾರೆ, ತುಂಬ ಸಪೋರ್ಟ್. ಓಕೆ, ನೀವು ಹೇಳಿದ್ರಿ ನಿಮ್ಮ ತಂದೆಯವರು ತುಂಬ ಸಪೋರ್ಟ್ ಮಾಡ್ತಾರೆ. ಒಂದು ಸೈಡಲ್ಲಿ ನಮ್ಮ ಎಜುಕೇಷನ್ ಆಗಿರ್ಬೋದು, ಇದು ಕಲ್ಚರ್ ಅಂತ ಹೇಳ್ಬೋದು, ಅದೆರಡು ಒಟ್ಟಿಗೆ ಆದ ಸಂದರ್ಭದಲ್ಲಿ ನಿಮಗೆ ಬಹಳಷ್ಟು ಸಪೋರ್ಟ್ ಮಾಡಿದವರು ನಿಮ್ಮ ತಂದೆ ಅಂತ ಹೇಳಿದ್ರಿ. ಇನ್ನಷ್ಟು ಬೇರೆ ಊರುಗಳಿಗೆ ಹೋಗುವಂಥದ್ದು ಸಂದರ್ಭ ಬರ್ತದೆ, ಅಂದರೆ ನೃತ್ಯ ಒಂದು ಯಾವುದಾದ್ರೂ ಕ್ಷೇತ್ರ ಆಗಲಿ ಬೇರೆ ಬೇರೆ ಊರಿಗೆ ಹೋಗುವ ಅವಕಾಶ ಸಿಗ್ತದೆ. ನಿಮಗೆ ಹಾಗೆ ಯಾವುದಾದ್ರು ಅವಕಾಶ ಸಿಕ್ಕಿದ? ನಮಗೆ ಒಂದ್ಸಲ ಟೀಚರ್ ವರ್ಕ್ಶಾಪಿಗೆ ಕರ್ಕೊಂಡು ಹೋಗಿದ್ರು ಮೈಸೂರಿಗೆ. ಆವಾಗ ನಾವು ಹೋಗಿದ್ವಿ ಅಲ್ಲಿ ನೃತ್ಯ ಕಲೀಲಿಕ್ಕೆ ಅಂತ. ಯಾವ ಊರು? ಮೈಸೂರಲ್ಲಿ. ಅಂದರೆ ಮೈಸೂರು ಅಂದ ತಕ್ಷಣ ಅಲ್ಲಿ ಹೇಗೆ ರೆಸ್ಪಾನ್ಸ್ ಹೇಗೆ ಮಾಡಿದರು? ನೀವು ಹೇಗೆ ನಿಮ್ಮನ್ನು ನೋಡಿ ಹೇಗೆ ರೆಸ್ಪಾನ್ಸ್ ಮಾಡಿದ್ರಂತ? ಅಲ್ಲಿ ಕಲೀಲಿಕ್ಕೆ ಹೋದದ್ದಲ್ಲ ನಾವು, ಅವರು ಫುಲ್ ಚಂದ ಮಾಡಿ ಕಲಿಸಿದ್ರು. ಒಂದೇ ಆ್ಯಕ್ಚುಲಿ 3 ದಿನ ಅಂತ ಹೋದದ್ದು. ಅವರು 3 ದಿನ ಒಂದೊಂದು ಡ್ಯಾನ್ಸನ್ನು ಕಲಿಸಿದ್ರು ನಮಗೆ. ಪಟ ಡ್ಯಾನ್ಸನ್ನು ಕಲಿತು ನಾವು ಮತ್ತೆ ವಾಪಸ್ ಉಡುಪಿಗೆ ಬಂದ್ವಿ. ಓಕೆ, ನೀವು ಪ್ರೀ ವಿದ್ವತ್ ಮಾಡಿದ್ದೀರಿ ಅಂತ ಹೇಳಿದ್ರಿ, ಅದರದ್ದು ರಿಸಲ್ಟ್ ಬಂದಿದೆ? ಓಕೆ, ಅದರ ಬಗ್ಗೆ ಹೇಳಿ, ರಿಸಲ್ಟ್ ಏನಾಯಿತು? ಆ್ಯಕ್ಚುಲಿ ಪ್ರೀ ವಿದ್ವತ್ ಎಕ್ಸಾಮ್ ಹತ್ತಿರ ಬರುವಾಗ ನಾನು ಸಿ ಎ ಸಹ ಮಾಡ್ತಾ ಇದ್ದೇನೆ. ಸೊ ಫೌಂಡೇಶನ್ ಆಯಿತು ನನ್ನದು, ನಾನು ಇಂಟರ್ ಕೋಚಿಂಗ್ ಆಗ್ತಾ ಉಂಟು ಈಗ. ಸೊ ಆವಾಗ ನನ್ನದು ಫೌಂಡೇಶನ್ ಎಕ್ಸಾಮ್ ಸಹ ಬಂದಿತ್ತು. ಅದರೊಟ್ಟಿಗೆ ನಾನು ಸಿ ಎ ಡ್ಯಾನ್ಸ್ ಸಹ ಮಾಡ್ತಾ ಇದ್ದೆ, ಅಂದರೆ ಸಿ ಎ ಒಟ್ಟಿಗೆ ಡ್ಯಾನ್ಸ್ ಮಾಡ್ತಾ ಇದ್ದೆ. ಸೊ ಫಸ್ಟಿಗೆ ನಾನು ಬರೆಯೋದಿಲ್ಲ ಅಂತ ಎನ್ಸ್ಕೊಂಡಿದ್ದೆ ಡ್ಯಾನ್ಸ್ ಎಕ್ಸಾಮ್. ಮತ್ತು ಬರೀರಿ ಅಂತ ಆ ಟೀಚರ್ ಹೇಳಿದರು, ಬರೀ ನೋಡುವ ಎಂತ ಆಗ್ತದೆ ನೋಡುವ ಅಂತ ಹೇಳಿದರು. ಸೊ ನಾನು ಅಪ್ಲಿಕೇಶನ್ ಎಲ್ಲ ಹಾಕಿದೆ, ಬಂತು. 2 ಸಹ ಹೇಗೆ ಮಾಡ್ತೆ ಅಂತ ಗೊತ್ತಿರಲಿಲ್ಲ. 2 ಟೈಮ್ ಟೇಬಲ್ಸ್ ಹತ್ರವೇ ಇತ್ತು. 1 ವಾರ ಗ್ಯಾಪ್ ಇತ್ತು, ಮತ್ತು ಪುಣ್ಯಕ್ಕೆ ಪೋಸ್ಟ್ಪೋನ್ ಆಗಿ 1 ವಾರ ಗ್ಯಾಪ್ ಆಯಿತು 2 ಎಕ್ಸಾಮಿಗೆ ಸಹ. ಸೊ ಒಂದು ಎಕ್ಸಾಮ್ ಫೌಂಡೇಶನ್ ಎಕ್ಸಾಮ್ ಮುಗಿಸಿ ನಾನು ಮತ್ತೆ ಡ್ಯಾನ್ಸ್ ಎಕ್ಸಾಮ್ ಬರೆದೆ. ಸೊ ಮಾರ್ಕ್ ತುಂಬ ಅಂದರೆ ತುಂಬ ಒಳ್ಳೆ ಬರಲಿಲ್ಲ, ಬಟ್ ನನಗೆ ಬೇಕಿದ್ದದಷ್ಟು ನಾನು ಎಷ್ಟು ಹಾಕಿದ್ದು ಅಷ್ಟು ಬಂದಿದೆ. ಬಹಳ ಖುಷಿಯಾಗಿರಬಹುದು, ಯಾಕಂದರೆ 2 ಒಟ್ಟೊಟ್ಟಿಗೆ ಬಂದ ಸಂದರ್ಭದಲ್ಲಿ 2 ಮ್ಯಾನೇಜ್ ಮಾಡಿ ಒಳ್ಳೆ ಫಲಿತಾಂಶ ಬಂದಿದೆ ಅಂತ ಹೇಳಿದ್ರಿ. ನೀವು ಪುನಃ ಪದೇ ಹೇಳ್ತಾ ಇದ್ರಿ, ನನ್ನ ಎಜುಕೇಷನ್ ಭರತನಾಟ್ಯ 2 ಒಟ್ಟಿಗೆ ಬರ್ತದೆ ಅಂತ. ನಿಮ್ಮ ಎಜುಕೇಷನ್ ಬಗ್ಗೆ ಹೇಳ್ತಾ ಹೋಗಿ, ನೀವು ಏನು ಕಲಿತಾ ಇದ್ದೀರಾ, ಎಲ್ಲಿ ಕಲಿತಾ ಇದ್ದೀರಾ? ನಾನು ಈಗ ಫಸ್ಟ್ ಇಯರ್ BCom ಆಯಿತು ನನ್ನದು. ಆ್ಯಕ್ಚುಲಿ ಎಕ್ಸಾಮ್ಸ್ ಮುಗೀತು. ಇನ್ನು ಸೆಕೆಂಡ್ ಇಯರ್ ನಾನು ತ್ರಿಷಾ ವಿದ್ಯಾ ಕಾಲೇಜಲ್ಲಿ ಕಲಿತಾ ಇದ್ದೇನೆ. ಮತ್ತು ಸ್ಕೂಲಿಂಗ್ಸ್ ಹೇಳಬೇಕಾ? ನಾನು ಫಸ್ಟ್ ಕಲಿತದ್ದು LKG ಇಂದ 10th ತನಕ ಇಂದ್ರಾಳಿ ಇಂಗ್ಲೀಷ್ ಮೀಡಿಯಮ್ ಸ್ಕೂಲಲ್ಲಿ. ಮತ್ತು ನಾನು ಫಸ್ಟ್ PU ಆ್ಯಂಡ್ ಸೆಕೆಂಡ್ PU ಮಾಡಿದ್ದು MGM ಕಾಲೇಜಲ್ಲಿ. ಮತ್ತು ಈಗ ತ್ರಿಷಾ ವಿದ್ಯಾ ಕಾಲೇಜಲ್ಲಿದ್ದೇನೆ. ಓಕೆ, ಈಗ ನಿಮ್ಮ ಕಾಲೇಜಲ್ಲಿ ನಿಮಗೆ ಹೇಗೆ ಸಪೋರ್ಟ್ ಮಾಡ್ತಾರೆ? ಆ್ಯಕ್ಚುಲಿ ಕಾಲೇಜಲ್ಲಿ ಜಾಸ್ತಿ ಸಪೋರ್ಟ್ ಮಾಡೋದಿಲ್ಲ, ಯಾಕಂದರೆ ನಾವು CA ಮಾಡ್ತಾ ಇದ್ದೇವೆ ಅಂತ. ಬಟ್ ಡ್ಯಾನ್ಸಿಗೆಲ್ಲ ಸಪೋರ್ಟ್ ಮಾಡ್ತಾರೆ, ಲೈಕ್ ಬೇಡ ಅಂತ ಹೇಳೋದಿಲ್ಲ, ಬಟ್ ಜಾಸ್ತಿ ನಾವು ಸ್ಟಡೀಸ್ ಮೇಲೆ ಗಮನ ಮಾಡಬೇಕಲ್ಲ ಅಂತ ಅವರು ಸ್ವಲ್ಪ ದೂರ ಇಡ್ತಾರೆ ನಮ್ಮನ್ನು ಕಲ್ಚರಲ್ ಆಕ್ಟಿವಿಟೀಸಿಂದ. ಓಕೆ, ನೀವು ನಿಮ್ಮ ಭರತನಾಟ್ಯದ ಒಂದು ಪರೀಕ್ಷೆಯ ತಯಾರಿಗಳ ಬಗ್ಗೆ ಹೇಳಿದ್ರಿ. ಆ ಪರೀಕ್ಷೆಗಳು ಹೇಗಿರ್ತವೆ ಅಲ್ಲಿ? ಪರೀಕ್ಷೆಗಳು ಹೇಗಿರ್ತವೆ ಅಂದರೆ ಅದು ಪರ್ಸನ್ ಟು ಪರ್ಸನ್ ಡಿಫರ್ ಆಗ್ತದೆ. ನನಗೆ ಹೇಗಿತ್ತಂದರೆ ನಾನು ಫುಲ್ ಪ್ರಿಪೇರ್ ಆಗಿದ್ದೆ. ಸೊ ಅಲ್ಲಿ ಹೋಗಿ ಪರ್ಫಾರ್ಮ್ ಮಾಡಿ ಬಂದದ್ದು. ಎಲ್ಲರಿಗೆ ಹೆದರಿಕೆ ಅಂತ ಗ್ಯಾರಂಟಿ ಇರ್ತದೆ, ಅಲ್ಲಿ 3 ಜನ ನಮ್ಮನ್ನೇ ನೋಡ್ತಾ ಇರ್ತಾರೆ ಡ್ಯಾನ್ಸ್ ಮಾಡುವಾಗ, ಕ್ವಶನ್ಸ್ ಕೇಳಿದಕ್ಕೆ ಆನ್ಸರ್ ಹೇಳಬೇಕು ಅಲ್ಲ. ಸೊ ಹಾಗೆ ಅಂತ ಬೇರೆ ಅಂತ ಇರಲಿಲ್ಲ. ಜೂನಿಯರ್ ತುಂಬ ಈಸಿ ಇತ್ತು, ಸೀನಿಯರ್ಸ್ ಅಡ್ಡಿರಲಿಲ್ಲ. ಪ್ರೀ ವಿದ್ವತ್ತಿಗೆ ಅದು ಪ್ರಿಪ್ರೇಷನ್ ಸ್ವಲ್ಪ ಕಮ್ಮಿ ಆಯಿತು, ಬಟ್ ಆದರೂ ಮಾಡಿ ಬಂದಿದ್ದೇನೆ ಡ್ಯಾನ್ಸ್. ಓಕೆ, ಕೇವಲ ನೃತ್ಯದ ಮೂಲಕ ಅಲ್ಲಿ ಪರೀಕ್ಷೆಗಳನ್ನು ಮಾಡ್ತಾರೆ, ಏನು ಬರೆಯುವಂಥದ್ದೇನಿಲ್ಲ? ಬರೆಯುವುದುಂಟು. ಅದು 200 ನಮಗೆ ಆ್ಯಕ್ಚುಲಿ ಅದು ಜೂನಿಯರಲ್ಲಿ 100 ಮಾರ್ಕಿಗೆ, ಸೀನಿಯರ್ 200, ಪ್ರೀ ವಿದ್ವತ್ 200 ಮಾರ್ಕ್ಸಿಗೆ ಬರೀಲಿಕ್ಕಿರ್ತದೆ. ಸೊ ಅದು ಎಕ್ಸಾಮ್ ನಮಗೆ ಲಾಸ್ಟ್ ಟೈಮ್ ಬೆಳಗ್ಗೆ 3 ಗಂಟೆದ ಎಕ್ಸಾಮ್, ಮಧ್ಯಾಹ್ನ 3 ಗಂಟೆದ ಎಕ್ಸಾಮ್, ಟೋಟಲ್ 200 ಮಾರ್ಕ್ಸಿದ ಎಕ್ಸಾಮ್ ಇತ್ತು. ಬರೀಲಿಕ್ಕೆ ಸೆಟ್, ಅದು ಟೆಕ್ಸ್ಟ್ ಬುಕ್ ಕೊಡ್ತಾರೆ ಅವರು ಓದಲಿಕ್ಕೆ.
ಓಕೆ, ಅಂದರೆ ಓದಿ ಬರೆಯುವಂಥದ್ದು ಪರೀಕ್ಷೆ ಇದು. ಓಕೆ, ನೀವು ಬಹಳಷ್ಟು ನೃತ್ಯಗಳನ್ನು ಕೊಟ್ಟಿದ್ದೀರಿ ಅಂತ ಹೇಳಿದರೆ, ಯಾವುದೇ ಒಂದು ಸ್ಥಳಕ್ಕೆ ಹೋದರೆ ಅದೊಂದು ಸ್ಥಳ ಒಂದು ಬ್ಯೂಟಿಫುಲ್ ಆಗಿರ್ತದೆ, ಇದೊಂದು ನನಗೆ ಮೆಮೊರಿ ಫುಲ್ ಆಗಿರ್ತದೆ, ಇದೊಂದು ಕ್ಷಣ ನನಗೆ ಇನ್ನೊಂದು ಸತಿ ಬರಬೇಕು ಅನ್ನೋ ಆಸೆ ಇರ್ತದೆ, ಅಂಥ ಕ್ಷಣ ಯಾವುದಾದ್ರು ಇದ್ದರೆ ಹೇಳ್ಬೋದು. ನಮಗೆ ಆಳ್ವಾಸ್ ನುಡಿಸಿರಿಯಲ್ಲಿ ಪ್ರೋಗ್ರಾಮ್ ಸಿಕ್ಕಿತ್ತು, ಅವ್ರು ಫುಲ್ ಅಲ್ಲಿ ರೆಡಿ ಎಲ್ಲ ಮಾಡಿದ್ರು, ಫುಲ್ ಅಲ್ಲಿ ಚಂದ ಆಗ್ತದೆ ಆ ನುಡಿಸಿರಿ ಅಂದರೆ ಫುಲ್ ಡೆಕೋರೇಷನ್ಸ್ ಎಲ್ಲ ತುಂಬ ಚಂದ ಇರ್ತದಲ್ಲ, ಅದು ನೋಡಿ ವಾಪಸ್ ಬರಬೇಕು ಅಂತ ಅನಿಸಿತ್ತು. ಓಕೆ, ನಿಮ್ಮ ಜೊತೆ ಮಾತನಾಡಿ ತುಂಬ ಖುಷಿ ಆಯಿತು. ಇನ್ನಷ್ಟು ಮಾತನಾಡಲಿಕ್ಕಿದೆ, ಒಂದು ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮೂರಿನ ನಾಟ್ಯ ಮಯೂರಿಯ ನೃತ್ಯ ಕ್ಷೇತ್ರದ ಒಂದಿಷ್ಟು ಮಾತುಕತೆಯನ್ನು. ಇವರ ಜೊತೆ ಇನ್ನಷ್ಟು ಮಾತನಾಡುವ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ವಿರಾಮದ ನಂತರ ಮತ್ತೊಮ್ಮೆ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಣೆ ವಿಶೇಷ ಕಾರ್ಯಕ್ರಮ. ಈ ದಿನ ನಮ್ಮ ಜೊತೆಗಿದ್ದಾರೆ ನಮ್ಮೂರಿನ ಪ್ರತಿಭೆ ರಕ್ಷಾ ಶೆಣೈ ಅವರು. ಅವರ ಜೊತೆ ಮಾತನಾಡ್ತಾ ಇದ್ವಿ, ಇನ್ನಷ್ಟು ಮಾತನಾಡೋಣ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸೋಣ. ರಕ್ಷಾ ಶೆಣೈ ಅವರಿಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಹೇಳ್ತಾ ಇದ್ರಿ ಆಳ್ವಾಸ್ ನುಡಿಸಿರಿಗೆ ಹೋದೆ, ಅಲ್ಲಿಯ ಒಂದು ಕ್ಷಣ ನನಗೆ ಬಹಳ ಖುಷಿ ಆಯಿತು. ಜನ ಆಗಿರಬಹುದು, ಅಲ್ಲಿಯ ಒಂದು ಡಿಫ್ರೆಂಟ್ ಕಲ್ಚರ್ ಆ್ಯಕ್ಟಿವಿಟೀಸ್ ಅಲ್ಲಿ ತೋರಿಸ್ತಾರಂತ ಹೇಳಿದ್ರಿ. ಅದ್ರ ಬಗ್ಗೆ ಹೇಳ್ತಾ ಹೋಗುವಾಗ ಆ ಒಂದು ಸನ್ನಿವೇಶದ ಆ ದಿನ ಮತ್ತು ಅಲ್ಲೆಲ್ಲ ಹೇಗೆ ರೆಸ್ಪಾನ್ಸ್ ಮಾಡಿದ್ರು ನಿಮ್ಮ ನೃತ್ಯವನ್ನು ನೋಡಿ? ಆವಾಗ ಅಲ್ಲಿ ತುಂಬ ಸ್ಟೇಜಸ್ ಇರ್ತದೆ, ತುಂಬ ಪ್ರೋಗ್ರಾಮ್ಸ್ ಎಲ್ಲ ಆಗ್ತಾ ಇರ್ತದೆ. ನಮ್ಮ ಡ್ಯಾನ್ಸಿಗೆ ಎಲ್ಲ ಜಾಸ್ತಿ ಅಂದರೆ ಅಲ್ಲಿ ದೊಡ್ಡ ಸ್ಟೇಜ್, ಸಣ್ಣ ಸ್ಟೇಜ್ ಇರ್ತದೆ, ನಾವು ಸಣ್ಣ ಸ್ಟೇಜಲ್ಲಿ ಮಾಡಿದ್ದು. ಸೊ ಅಲ್ಲಿ ಜಾಸ್ತಿ ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ, ನಮ್ಮ ಫ್ರೆಂಡ್ಸ್ ಇದು ಫ್ಯಾಮಿಲಿ ಹಾಗೆಲ್ಲ ಇದ್ದರು. ಅವರೆಲ್ಲ ಅಫ್ಕೋರ್ಸ್ ಒಳ್ಳೆ ಆಗಿದ್ದೇವೆ ಅಂತವೇ ಹೇಳ್ತಾರೆ, ಅವರ ಮಕ್ಕಳೆಲ್ಲ. ಸೊ ಹಾಗೆ ಎಲ್ಲ ಒಳ್ಳೆ ಇತ್ತು ರೆಸ್ಪಾನ್ಸ್. ಸ್ಪಂದನವಾಹಿನಿಯ ವೀಕ್ಷಕರೇ, ನಮ್ಮೂರಿನ ಜಾಣೆ ರಕ್ಷಾ ಶೆಣೈ ಅವರ ಒಂದಿಷ್ಟು ಭರತನಾಟ್ಯದ ತುಣುಕುಗಳು ನಿಮ್ಮ ಮುಂದೆ. ನೀವು ನೃತ್ಯ ಭರತನಾಟ್ಯ ಕ್ಷೇತ್ರ ಬಿಟ್ಟು ಈಗ ವೆಸ್ಟರ್ನ್ ಡ್ಯಾನ್ಸ್ ಅನ್ನೋದು ಇರ್ತದೆ, ಅದು ಯಾವುದಾದ್ರು ಟ್ರೈ ಮಾಡಿದ್ದೀರಾ? ವೆಸ್ಟರ್ನ್ ಡ್ಯಾನ್ಸ್ ಮನೇಲಿ ಮಾತ್ರ, ಬೇರೆ ಎಲ್ಲಿ ಸಹ ಮಾಡೋದಿಲ್ಲ. ಎಲ್ಲಿ ಮಾಡಲಿಲ್ಲ. ಓಕೆ, ಇನ್ನು ಈ ಡ್ಯಾನ್ಸ್ ಫಾರ್ಮನ್ನು ನಾನು ಟ್ರೈ ಮಾಡಬೇಕು, ನನಗೆ ತುಂಬ ಇಷ್ಟ ಅನ್ನೋದು ಯಾವುದಾದ್ರು ಇದೆ? ಕಥಕ್. ಕಥಕ್ ಎಲ್ಲ ಕ್ಲಾಸಿಕಲೇ. ಕ್ಲಾಸಿಕಲ್, ನೀವು ಕ್ಲಾಸಿಕಲ್ ತುಂಬ ಇಷ್ಟಪಡ್ತೀರಿ. ಯಾವುದೇ ಒಂದು ಕ್ಲಾಸಿಕಲ್ ಡ್ಯಾನ್ಸರ್ ನಿಮಗೆ ಯಾರು ತುಂಬ ಇಷ್ಟ? ಇವರ ಜೊತೆ ನಾನು ಇನ್ನೂ ಡ್ಯಾನ್ಸ್ ಮಾಡಬೇಕು ಅನ್ನೋ ಆಸೆ ಇದೆ.
ಹಾಗೆ ಅವರ ಜೊತೆ ಮಾಡ್ಲಿಕ್ಕಂತೂ ಆಗೋದಿಲ್ಲ ಗೊತ್ತುಂಟು. ಒಬ್ಬರು ಡಾಕ್ಟರ್ ಜಾನಕಿ ರಂಗರಾಜನ್ ಅಂತ ಒಬ್ರು ಇದ್ದಾರೆ, ತುಂಬ ದೊಡ್ಡ ಡ್ಯಾನ್ಸರ್. ಅವರು ಲೈಕ್ ಅವರು ಮಾಡರ್ನ್ ಟಚ್ ಕೊಡ್ತಾರೆ ಅವರ ಡ್ಯಾನ್ಸಿಗೆ. ಸೊ ಅವ್ರು ತುಂಬ ಇಷ್ಟ. ಓಕೆ, ನಾನು ಒಂದು ಪ್ರಶ್ನೆ ಹೇಳ್ತೇನೆ. ನೀವು ಮಾಡರ್ನ್ ಟಚ್ ಕೊಡೋದಂತ ಹೇಳಿದ್ರಲ್ಲ, ಈಗ ನೋಡಿ ಈಗಿನ ಕಾಲದಲ್ಲಿ ಈಗ ಒಂದು ಪರ್ಟಿಕ್ಯುಲರ್ ಸ್ಟೇಜಲ್ಲಿ ಏನಾಗಿದೆ ಅಂದರೆ ಈಗ ಡ್ಯಾನ್ಸ್ ಫಾರ್ಮನ್ನು ಅರ್ಧಂಬರ್ಧ ಕಲಿತು ಮಾಡ್ತಾರೆ. ಅದು ನೀವು ತಿಳಿದವರು ನಿಮಗೆ ಸ್ವಲ್ಪ ಕೊಂಚ ಬೇಜಾರಾಗುವ ತುಂಬ ಸಂದರ್ಭ ಬಂದಿದೆ. ಅಂಥ ಕ್ಷಣ ಯಾವುದಾದ್ರು ಇದೆಯಾ? ಡ್ಯಾನ್ಸ್ ಫಾರ್ಮನ್ನು ಯಾವ ರೀತಿ ಮಾಡಬೇಕು, ಯಾರು ಗೊತ್ತಿಲ್ಲದೆ ಸಡನ್ ಆಗಿ ಮಾಡ್ತಾರೆ, ಅಂಥವರಿಗೆಲ್ಲ ಏನು ಹೇಳ್ತೀರಾ? ನಾ ಆ್ಯಕ್ಚುಲಿ ಎಂತ ಹೇಳಿಕ್ಕಾಗೋದಿಲ್ಲ, ಯಾಕಂದರೆ ಡ್ಯಾನ್ಸನ್ನು ಮುಂದೆ ನಾವೇ ಬೆಳೆಸಬೇಕಲ್ಲ. ಸೊ ನಾವು ಇನ್ನು ಎಂತಾದರೂ ಇದ್ದರೆ ಹೇಳ್ತೇವೆ. ಲೈಕ್ ಜಾಸ್ತಿಯಾಗಿ ಪ್ರಾಬ್ಲಮ್ ಇರೋದಂದರೆ ಅವರದ್ದು ಮಾಡೋದು ಪೋಸ್ಚರ್ಸಲ್ಲಿ, ಅದು ರಿದಮ್ ಹಾಗೆಲ್ಲ ಕೆಲವೊಮ್ಮೆ ಹೇಳ್ತೇವೆ. ಗುರ್ತ ಇದ್ದರೆ ಅಂತೂ ಹೇಳ್ತೇವೆ, ಇಲ್ಲದಿದ್ದರೆ ಸುಮ್ಮನೆ ನೋಡಿ ಬರ್ತೇವೆ, ಎಂತ ಮಾಡಲಿಕ್ಕಾಗೋದಿಲ್ಲ. ಅದು ಸಹ ಸಣ್ಣ ಏಜ್, ಎಂತ ಹೇಳಲಿಕ್ಕೆ ಸಹ ಆಗೋದಿಲ್ಲ ಯಾರಿಗೆ ಸಹ ಜಾಸ್ತಿ. ಓಕೆ, ನಿಮ್ಮ ಮಾತು ಕೇಳಿ ಖುಷಿ ಆಗ್ತಾ ಇದೆ. ಭರತನಾಟ್ಯ ಎಜುಕೇಷನ್ ಬಿಟ್ಟು ಬೇರೆ ನೀವು ಯಾವ ಆ್ಯಕ್ಟಿವಿಟೀಸಲ್ಲಿ ಇದ್ರಿ? ನೀವು ಮನೇಲಿ ಹೇಗಿರ್ತೀರಾ? ನನಗೆ ಆ್ಯಕ್ಚುಲಿ ನಾನು ಹಾಡ್ತೇನೆ. ಭರತನಾಟ್ಯಕ್ಕೆ ಹಾಡೋದು ಇಂಪಾರ್ಟೆಂಟ್ ಅಲ್ಲ, ಸೊ ಹಾಡ್ತಿದ್ದೆ. ನಾನು ಸ್ಕೂಲಲ್ಲಿದ್ದಾಗ ಕಾಂಪಿಟೇಷನ್ಸಿಗೆಲ್ಲ ಜಾಯಿನ್ ಆಗ್ತಾಯಿದ್ದೆ ಹಾಡೋದು. ನನಗೆ ಆ್ಯಕ್ಚುಲಿ ಡ್ಯಾನ್ಸ್ಗಿಂತ ಜಾಸ್ತಿ ಹಾಡೋದಕ್ಕೆ ಕಾಂಪಿಟೇಷನ್ ಕಲಿಸ್ತಾಯಿದ್ರು. ಮತ್ತು ಮನೇಲಿ ಹೇಗಂದರೆ ಮನೇಲಿ ನನ್ನದೇ ನಡೆಯೋದು. ಓಕೆ, ಭಾಳ ಖುಷಿ ಆಗ್ತದೆ ನಿಮ್ಮ ಮಾತುಗಳನ್ನು ಕೇಳಿ. ಯಾವುದಾದ್ರೂ ಒಂದು ಹಾಡನ್ನು ಹಾಡ್ಬೋದಾ ನಮಗೋಸ್ಕರ? ಹಾಡ್ಬೋದು. ಹಾಡಿ. ಸಂಸ್ಕೃತ ಹಾಡಿದ್ದು, ನಮ್ಮ ಟೀಚರ್ ಕಲಿಸಿದ್ದು, ಡ್ಯಾನ್ಸಿದ್ದು ಹಾಡಿದ್ದು. ಇತಸ್ತತಸ್ತಾಮನಸೃತ್ಯ ರಾಧಿಕಾ ಮನಂಗಭಾಣ ಪ್ರಣಖಿನ್ನ ಮಾನಸಃ ಕೃತಾನುತಾಪಃ ಸಕಲಿಂದನಂದಿನಿ ತಟಾಂಚಕುಂಜೆ ನಿಶಸಾಧ ಮಾಧವಃ ನಿಶಸಾಧ ಮಾಧವಃ. ಓಕೆ, ಬಹಳ ಅದ್ಭುತವಾಗಿ ಹಾಡನ್ನು ಹಾಡಿದ್ರಿ. ನೀವು ಸಂಗೀತ ಕ್ಲಾಸಿಗೆ ಹೋಗ್ತೀರಾ? ಏನು ಮಾಡಿ ಹೋಗ್ತೇನೆ ನಾನು. ಡ್ಯಾನ್ಸ್ ಒಟ್ಟಿಗೆ ಆ್ಯಕ್ಚುಲಿ ಸಂಗೀತ ಸಹ ಕಲಿತಾ ಇದ್ದೇನೆ, ಸಂಗೀತ ಕ್ಲಾಸಿಗೆ ಸಹ ಹೋಗ್ತಾ ಇದ್ದೇನೆ. ಎಕ್ಸಾಮ್ ಮಾತ್ರ ಬರೀಲಿಲ್ಲ ಅಷ್ಟೇ. ಓಕೆ, ನಿಮ್ಮ ಸಂಗೀತ ಕ್ಲಾಸ್ಗೆ ಹೋಗ್ತೀನಿ ಅಂತ ಹೇಳಿದರೆ ನಿಮ್ಮ ಸಂಗೀತ ತರಗತಿಯ ಗುರುಗಳು ಯಾರು? ನನ್ನ ಸಂಗೀತ ತರಗತಿ ಗುರುಗಳು ಲಲಿತಾ ಶ್ರೀರಾಮ್ ಅಂತ. ಅವರು ಸಹ ನಮ್ಮ ಮನೆ ಹತ್ತಿರದವರೇ. ತುಂಬ ಅಂದರೆ ತುಂಬ ಒಳ್ಳೆ ಟೀಚರ್ ಅವರು. ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಅವರು. ಆ್ಯಕ್ಚುಲಿ ನನಗೆ ಎಕ್ಸಾಮ್ ಬರೆಯಂತವೇ ಹಿಂದೆ ಇದ್ದಾರೆ ಅವರು, ಬಟ್ ನಾನು ಬರೀತಾ ಇಲ್ಲ. ಓಕೆ, ಸಂಗೀತಕ್ಕೂ ಕೂಡ ಒಂದು ಎಕ್ಸಾಮ್ಸ್ ಅನ್ನೋದಿದೆ. ಸೇಮ್ ಡ್ಯಾನ್ಸ್ ಥರವೇ. ಓಕೆ, ನೀವು ಸಂಗೀತದಲ್ಲಿ ಯಾವ ಫಾರ್ಮ್ ಕಲಿತಿದ್ದಾರೆ? ಸಂಗೀತದಲ್ಲೂ ಕೂಡ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಕಲಿತಾ ಇದ್ದೀರಾ. ಎಕ್ಸಾಮ್ ಬರಿಬೇಕಂತ ಏನಿದ್ದೀರಾ? ನೋಡಬೇಕು, ಆಸೆ ಇದ್ದರೆ ಮಾತ್ರ, ಇಲ್ಲದಿದ್ದರೆ ಇಲ್ಲ ಅಂತ. ಓಕೆ, ನೀವು ತುಂಬ ಇಷ್ಟಪಡುವಂಥ ಹಾಡು ಯಾವುದು? ಅದೇ ಈಗ ಹಾಡಿದೆ, ಅದೇ ಹಾಡು ತುಂಬ ಇಷ್ಟ. ಫಿಲ್ಮ್ ಸಾಂಗ್ ಎಲ್ಲ ಇಷ್ಟಪಡೋದಿಲ್ವಾ ನೀವು? ಫಿಲ್ಮ್ ಸಾಂಗ್ ಕೇಳ್ತೇನೆ, ಮನೇಲಿ ಮಾತ್ರ ಹಾಡೋದು. ಓಕೆ, ನೀವು ಹಾಡನ್ನು ಹಾಡ್ತೀರಾ ಅಂದರೆ ಒಂದು ಹಾಡು, ಸಂಸ್ಕೃತದ ಹಾಡನ್ನು ಹಾಡಿದಿರಿ. ಭಜನೆ ಏನಾದರೂ ಮಾಡ್ತೀರಾ ನೀವು? ಮಾಡ್ತೇನೆ. ಓಕೆ, ಭಜನೆ ಮಾಡ್ತೀರಾ? ಮನೆಯಲ್ಲಿ ಭಜನೆ ಎಲ್ಲ ಮಾಡ್ತೀರಾ? ಓಕೆ, ಒಂದು ಸಂಗೀತದ ಅಂದರೆ ಫೇವ್ರೇಟ್ ಸಂಗೀತಗಾರರು ಯಾರು ನಿಮಗೆ ಇತ್ತೀಚಿನ? ಅಂದರೆ ಮಾಡರ್ನ್ ಹಾಡು ಹಾಡುವವರು ಯಾರಿಷ್ಟ ನಿಮಗೆ? ಸಂಗೀತ ಬಾಲಿವುಡಲ್ಲಿ ಅರ್ಜಿತ್ ಸಿಂಗ್, ಶ್ರೇಯಾ ಘೋಷಾಲ್ ಇಷ್ಟ. ಮತ್ತು ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ಳಿದ್ದಾಳೆ, ಅವಳು ತುಂಬ ಚೆಂದ ಹಾಡ್ತಾಳೆ, ಅವಳು ಇಷ್ಟ ತುಂಬ. ರಂಜನಿ ಸಾಮಗ ಅಂತ ಅವಳ ಹೆಸರು, ಅವಳು ತುಂಬ ಚೆಂದ ಹಾಡ್ತಾಳೆ. ಮತ್ತು ನಮ್ಮ ಡ್ಯಾನ್ಸ್ ಕ್ಲಾಸ್ ಟೀಚರ್ ಮಗಳಿದ್ದಾಳೆ, ದೀಕ್ಷಾ ರಾಮಕೃಷ್ಣ ಅಂತ, ಅವ್ರ ಅಕ್ಕ ತುಂಬ ಚೆಂದ ಹಾಡ್ತಾರೆ. ಓಕೆ, ನೀವು ನೋಡಿ ಎಷ್ಟು ಒಳ್ಳೆಯವರು, ನಿಮ್ಮ ಹತ್ತಿರ ಇರುವವರನ್ನೇ ನೀವು ತುಂಬ ಇಷ್ಟಪಡ್ತೀರಾ ಅಂತ ಆಯಿತು. ಹಾಗೆ ನೀವು ಪರೀಕ್ಷೆ ಮತ್ತು ಭರತನಾಟ್ಯದ ಪರೀಕ್ಷೆಯನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ ನಮ್ಮ ಜೊತೆ ಹೇಳಿದ್ರಿ. ಹಾಗೆ ಭರತನಾಟ್ಯ ಮತ್ತು ಸಂಗೀತವನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಾ? ಅದೇ ಮನಸ್ಸಿದ್ರೆ ಮಾರ್ಗ ಹೇಳ್ತಾರಲ್ಲ, ಹಾಗೆ ಮನಸ್ಸಿದ್ದಾಗ ಹೋಗ್ತೇನೆ ನಾನು. ಲೈಕ್ ಆಗ್ತದೆ ಅಂದರೆ ಆಗ್ತದೆ, ಸೊ ಎರಡು ಸಹ ಎಲ್ಲ ಮ್ಯಾನೇಜ್ ಮಾಡಲಿಕ್ಕೆ ಆಗ್ತದೆ. ಓಕೆ, ತುಂಬ ಇಷ್ಟಪಟ್ಟು ಬಂದಂಥ ಕ್ಷೇತ್ರ, ನೀವು ಉತ್ತಮ ಒಂದು ಅದರಲ್ಲಿ ಉತ್ತಮ ಪ್ರದರ್ಶನವನ್ನು ಕೊಡ್ತಾ ಇದ್ದೀರಾ. ಸಂಗೀತ ಸ್ಪರ್ಧೆಗಳಿಗೆ ಹೋಗಿದ್ದೇನೆ ಅಂತ ಹೇಳಿದಿರಿ, ಯಾವ ಸ್ಪರ್ಧೆಗೆ ಹೋಗಿದ್ದೀರಾ? ಎಷ್ಟು ಪ್ರೈಸ್ ಬಂದಿದೆ ನಿಮಗೆ? ನಾನು ಆ್ಯಕ್ಚುಲಿ ಹೆಚ್ಚಾಗಿ ಪ್ರತಿಭಾ ಕಾರಂಜಿಗೆ ಹೋದದ್ದು, ಅಲ್ಲಿ ಎಲ್ಲ ಕಡೆ ಸೆಕೆಂಡ್ ಸಿಕ್ಕಿದ್ದು, ಸೊ ನೆಕ್ಸ್ಟ್ ಲೆವೆಲಿಗೆ ಹೋಗಲಿಲ್ಲ. ಮತ್ತು ನಾನು ಹೀಗೆ ಇಲ್ಲಿ ಕೆಲವು ಕಡೆ ಅವರು
ಸ್ಪಾನ್ಸರ್ ಎಲ್ಲ ಮಾಡಿ ಕಾಂಪಿಟೇಷನ್ಸ್ ಮಾಡ್ತಾರಲ್ಲ ಅಲ್ಲಿ ಎಲ್ಲ ಹೋಗಿದ್ದೆ ಹಾಡಲಿಕ್ಕೆ. ಅಲ್ಲಿ ಸೆಕೆಂಡ್ ರೌಂಡಿಗೆಲ್ಲ ಸೆಲೆಕ್ಟ್ ಆಗಿದ್ದೆ, ಬಟ್ ಪ್ರೈಸ್ ಸಿಗಲಿಲ್ಲ ಲಾಸ್ಟಿಗೆ. ಓಕೆ, ನಿಮ್ಮ ಜೊತೆ ಮಾತನಾಡಿ ತುಂಬ ಖುಷಿ ಆಯಿತು. ಕೊನೆಯದಾಗಿ ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳಲಿಕ್ಕಿದ್ರೆ ಹೇಳ್ಬೋದು. ಥ್ಯಾಂಕ್ ಯು ಅಂದರೆ ನನ್ನ ಅಪ್ಪ ಅಮ್ಮ, ನನ್ನ ಫ್ಯಾಮಿಲಿ ಫುಲ್, ನನ್ನ ಟೀಚರ್ ಇಬ್ಬರು ಸಹ ಟೀಚರ್, ಸಂಗೀತ ಟೀಚರ್ ಮತ್ತು ಡ್ಯಾನ್ಸ್ ಟೀಚರ್, ಮತ್ತು ನನ್ನ ಎಲ್ಲ ಫ್ರೆಂಡ್ಸ್, ನನ್ನ ಡ್ಯಾನ್ಸ್ ಕ್ಲಾಸ್ ಫ್ರೆಂಡ್ಸ್ ಎಲ್ಲರಿಗೆ ಸಹ ದೊಡ್ಡ ಥ್ಯಾಂಕ್ಸ್. ಓಕೆ, ಕಾರ್ಯಕ್ರಮಕ್ಕೆ ಬಂದದಕ್ಕೆ ನಿಮಗೂ ಧನ್ಯವಾದಗಳು. ನಿಮ್ಮ ವಿದ್ಯಾಕ್ಷೇತ್ರ ಆಗಿರ್ಬೋದು, ಭರತನಾಟ್ಯ, ಸಂಗೀತ ಎಲ್ಲ ಕ್ಷೇತ್ರಗಳಲ್ಲಿ ನೀವು ಉತ್ತಮ ಸಾಧನೆ ಮಾಡಲಿ ಅಂತ ವೀಕ್ಷಕರು ಹಾಗೂ ಸ್ಪಂದನ ವಾಹಿನಿ ಕಡೆಯಿಂದ ಆಶಿಸ್ತೇನೆ. ಕಾರ್ಯಕ್ರಮಕ್ಕೆ ಬಂದದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಈ ವಾರದ ನಮ್ಮೂರಿನ ನಾಟ್ಯ ಮಯೂರಿಯ ಯಶೋಗಾಥೆಯನ್ನು ಮುಂದಿನ ವಾರ ಮತ್ತೊಂದು ಸಾಧಕಿ ಜೊತೆ ನಿಮ್ಮ ಮುಂದೆ ಬರ್ತೇನೆ. ನಾನು ಕೃತಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ.